ಒಂದು 14-15 ವರ್ಷಗಳಿಂದ ಜ್ಞಾನಪಯ ವಿದ್ಯಾಸಂಸ್ಥೆಯೊಟ್ಟಿಗೆ ನಿಕಟವಾದಂಥ ಸಂಪರ್ಕವನ್ನು ಇಟ್ಕೊಂಡು ನಮ್ಮ ಎಲ್ಲ ವ್ಯವಸ್ಥೆಗಳಿಗೆ ಅವರು ಸಹಕರಿಸ್ತಾ ಇದ್ದಾರೆ. ಕಳೆದ ಸಾಧಾರಣ ಒಂದು 4 ವರ್ಷಗಳಿಂದ ಭರತರವರು ಒಂದು ಕ್ಲೀನಿಂಗ್ ಎಲ್ಲಿ ಮಾಡಬೇಕು ಎಂಬಂಥ ದೃಷ್ಟಿಯಿಂದ ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಆದರೆ ಹಿಂದಿನ ಒಂದು ವ್ಯವಸ್ಥೆಯೊಟ್ಟಿಗೆ ನಮಗೆ ಅದರಿಂದ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂಥ ಒಂದು ದಿವಸ ಇವತ್ತು ಬಂದಿದೆ. ಕಾರ್ಯಕ್ರಮವನ್ನು ಮಾಡುವಂಥ ಈ ದಿವಸ ಒಂದು ಸುಂದರವಾದಂಥ ಒಂದು ದಿವಸ, ನಮ್ಮ ಋಣ ತೀರಿಸುವಂಥ ಒಂದು ದಿವಸ. ಯಾಕಂದರೆ ಇವತ್ತು ವಿಶ್ವ ವರ್ಲ್ಡ್ ಅಪ್ರಿಸಿಯೇಷನ್ ಡೇ, ಇವತ್ತು ವರ್ಲ್ಡ್ ಅಪ್ರಿಸಿಯೇಷನ್ ಡೇ ಮತ್ತು ಇನಾಗ್ರೇಷನ್ ಒಂದೇ ದಿವಸ ಆಗ್ತದೆ. ನಾವು ಯಾರನ್ನು ಅಪ್ರಿಸಿಯೇಷನ್ ಮಾಡಬೇಕು ಅಂತ ಹೇಳಿದರೆ ಸೈಯದ್ ಮಹದಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಜ್ಞಾನಪಯ ಡೆಂಟಲ್ ಕಾಲೇಜಿನ ಎಲ್ಲ ಸ್ಟಾಫ್ಗಳನ್ನು ಅಪ್ರಿಸಿಯೇಷನ್ ಮಾಡುವಂಥ ಒಂದು ಸನ್ನಿವೇಶ ಇವತ್ತು ಇದೆ ಅಂತ ಹೇಳಿಕೊಂಡು ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಪ್ರಾಂಶುಪಾಲರು ಅವರೊಟ್ಟಿಗೆ ಸಹಕರಿಸಬೇಕು ಅಂತ ಕೇಳಿಕೊಳ್ತೇನೆ. ನಮ್ಮ ಕಾರ್ಯದರ್ಶಿಗಳು بسم الله الرحمن الرحيم. قل هو الله احد الله الصمد لم يلد ولم يولد ولم يكن له كفوا احد. بسم الله الرحمن الرحيم. قل هو الله احد الله الصمد لم يلد ولم يولد ولم يكن له غاسق اذا وقب ومن شر النفاثات في العقد ومن شر حاسد اذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين حمدا يوافي نعمه ويكافئ مزيدا. اللهم صل على سيدنا محمد وعلى آل سيدنا محمد. اللهم صل بلغ مثل ثواب ما قرأناه من القرآن العظيم إلى حضرة النبي المصطفى محمد صلى الله عليه وسلم وإلى حضرات سائر الأنبياء والأولياء والعلماء والشهداء والصديقين والصالحين. اللهم بحقهم وبجاههم يسر عسيرنا وسهل أمورنا وقض حاجاتنا واشف مرضانا وارحم موتانا يا ارحم الراحمين. اللهم بارك لنا في مجلسنا هذا. اللهم بارك لنا في معهدنا هذا بركة تامة كما باركت على عبادك الصالحين. اللهم اشف امراضنا يا شافي الامراض شفاء لا يغادر سقما ولا الما. اللهم ربنا اغفر لنا ولاخواننا الذين سبقونا بالايمان ولا تجعل في قلوبنا غلا للذين امنوا ربنا انك رؤوف رحيم. اللهم ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. صلى الله على محمد صلى الله عليه ವಸಲ್ಲಂ. ಸಮೂಹಕ್ಕೆ ಸೇರಿದಂತ ನಮ್ಮ ಶಾಲೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ತಾವು ಸಜ್ಜುಗೊಳಿಸಬೇಕಾಗಿ ನಮ್ಮ ಆಡಳಿತ ವರ್ಗದಿಂದ ತಮಗೆ ನಾನು ತುಂಬದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜ್ಞಾನಪಯ ಸಂಸ್ಥೆ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಖ್ಯಾತ ಮರದ ಉದ್ಯಮದ ಮೂಲಕ ಪ್ರಾರಂಭಿಸಿದಂಥ ಜ್ಞಾನಪಯ ಗ್ರೂಪ್ ಇವತ್ತು ವೈದ್ಯಕೀಯ ರಂಗದಲ್ಲಿ ಮುಂಚೂಣಿ ಪಥದಲ್ಲಿ ಸಾಗುತ್ತಿರುವ ವೇಗ ನೋಡಿದಾಗ ನಮಗೆ ಬಹಳಷ್ಟು ಒಂದು ಖುಷಿಯನ್ನು ಕೊಡುವಂಥದ್ದು ಆಗಿದೆ. ಯಾಕೆಂತ ಹೇಳಿದ್ರೆ ಕೆಲವೊಂದು ಮೆಡಿಕಲ್ ಕಾಲೇಜುಗಳು ಮಾತ್ರ ಇದ್ದಂಥ ಕಾಲದಲ್ಲಿ ನಾವು ಬಹಳ ಕಷ್ಟಪಡುವಂತಹ ವ್ಯವಸ್ಥೆ ಇತ್ತು. ಆದರೆ ಉಲ್ಲಾಳದ ಬಗ್ಗೆ ಹೇಳುವುದಾದರೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇಲ್ಲದ ಹಾಗೆ ಒಂದೇ ರಸ್ತೆಯಲ್ಲಿ ಸುಮಾರು 5 ಮೆಡಿಕಲ್ ಕಾಲೇಜುಗಳನ್ನ
ತೆರೆಯಲಿಕ್ಕೆ ಕಾರಣಕರ್ತರಾದಂಥವರು ನಾವು ಯನ್ನಪ್ಪಯ್ಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಬ್ಬರಿಗೊಬ್ಬರು ಪೈಪೋಟಿಯಂತೆ ಎಲ್ಲರೂ ವಿದ್ಯಾಸಂಸ್ಥೆಗಳನ್ನ ಒಂದೇ ರಸ್ತೆಯಲ್ಲಿ ಒಂದೇ ಗ್ರಾಮದಲ್ಲಿ ಪ್ರಾರಂಭಿಸಿದ್ದು ಇದು ಉಳ್ಳಾಲದ ಜನತೆಯ ಭಾಗ್ಯ ಅಂತ ಹೇಳ್ಬೋದು. ಆ ಒಂದು ಭಾಗ್ಯದ ಮೂಲಕ ನಮ್ಮ ಪರಿಸರದ ಎಲ್ಲ ಬಡವರ್ಗದ ಜನರು ಅಲ್ಲಿ ಆರೋಗ್ಯದ ವ್ಯವಸ್ಥೆಗಾಗಿ ಅಲ್ಲಿ ಧಾವಿಸಿ ಬರುವಂತಹ ದೃಶ್ಯ ನೋಡಿದ್ರೆ ಖಂಡಿತವಾಗಿಯೂ ಅದು ಶ್ಲಾಘನೀಯ ಸೇವೆ ಅಂತ ನಾನು ಭಾವಿಸ್ತೇನೆ. ಅದು ಮಾತ್ರವಲ್ಲ, ಕೋವಿಡ್ ಸಮಯದಲ್ಲಿ ಈ ಗೌರಪ್ಪಯ್ಯ ಆಸ್ಪತ್ರೆಯಲ್ಲಿ ಇನ್ನಿತರ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಕೂಡ ವೈದ್ಯಕೀಯ ರಂಗದಲ್ಲಿ ಕೆಲಸ ಮಾಡುವಂತಹ ಡಾಕ್ಟರ್ಸ್ಗಳು, ದಾದಿಯರು, ಇನ್ನಿತರ ಸಿಬ್ಬಂದಿ ವರ್ಗದವರು ಬಹಳಷ್ಟು ಶ್ರಮಪಟ್ಟು ಕೆಲಸ ಮಾಡಿಕೊಂಡು ನಮ್ಮಿಂದ ಈ ಕೋವಿಡ್ ದೂರವಾಗುವ ರೀತಿಯಲ್ಲಿ ಶ್ರಮಿಸಿದ್ದಕ್ಕಾಗಿ ಇವತ್ತು ನಾನು ಆ ಒಂದು ಸಂದರ್ಭವನ್ನು ಉಪಯೋಗಿಸಿಕೊಂಡು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದೊಂದಿಗೆ ಈ ನಿಮ್ಮ ಒಂದು ದಂತ ಚಿಕಿತ್ಸೆಗಾಗಿ ಮಾಡಿದಂತ ಈ ಒಂದು ದಂತ ಚಯರ್ ಇದು ನಮ್ಮ ಆಸುಪಾಸಿನ ಎಲ್ಲರಿಗೂ ಸದುಪಯೋಗವಾಗಲಿ ಅಂತ ಹೇಳಿಕೊಂಡು ಇನ್ನೊಂದು ನಮ್ಮ ಹಜರತ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಇದೆ. ಅದರಲ್ಲಿ ಸುಮಾರು 4,400 ಮಕ್ಕಳಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಸಾಧ್ಯವಾದರೆ ಒಂದು ಚೇರ್ ಅನ್ನು ಅಳವಡಿಸಿದರೆ ಬಹಳ ಉತ್ತಮವಾದ ಬೇಡಿಕೆಯನ್ನು ತಮ್ಮ ಮುಂದೆ ಇಟ್ಕೊಂಡು ನಿಮಗೂ ನಿಮ್ಮ ದಂತ ವೈದ್ಯಕೀಯ ಕಾಲೇಜಿಗೆ ಅಗತ್ಯಕ್ಕಾಗಿ ತಾವು ಮಾಡಿರಬಹುದು. ಆದರೆ ನಿಮ್ಮ ಅಗತ್ಯ ನಮ್ಮ ಕೋರಿಕೆಗಳನ್ನು ನಿವಾರಿಸಲಿಕ್ಕೆ ಬಹಳ ಸುಲಭವಾಗಿದೆ ಅಂತ ಹೇಳುವ ಮಾತನ್ನು ಹೇಳಿ ಈ ಒಂದು ವ್ಯವಸ್ಥೆಗೆ ಮತ್ತೊಮ್ಮೆ ತಮಗೆ ವಂದನೆ ಸಲ್ಲಿಸಿ ಇದನ್ನು ಮಾತ್ರ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೂರು ಗೀತೆಗಳನ್ನು ರಾಜ್ಯಾದ್ಯಂತ ಏಕಕಾಲದಲ್ಲಿ ಮಾಡುವ
ಇವತ್ತು ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನ ನಾವು ಮಾಡಲಿಕ್ಕೆ ಪ್ರಯತ್ನಿಸಿದ್ದೀವಿ. ಇದಕ್ಕಾಗಿ ಪ್ರಥಮವಾಗಿ ನಾನು ಅಲ್ಲಾಹನನ್ನ ಸ್ತುತಿಸ್ತಾ ಇದ್ದೇನೆ ಅಲ್ಹಮ್ದುಲಿಲ್ಲ. ಈಗಾಗಲೇ ಕೆಳಗಿನ ಉದ್ಘಾಟನೆ ಕಾರ್ಯಕ್ರಮ ಮಾಡುವಂತ ಸಮಯದಲ್ಲಿ ನಾವು ಹೇಳಿ ಇವತ್ತು ಒಂದು ಉತ್ತಮವಾದಂತಹ ಒಂದು ದಿವಸ. ಮನುಷ್ಯನಾಗಿ ಒಬ್ಬರು ಹುಟ್ಟಿದರೆ ಆ ಮನುಷ್ಯ ಅವನ ಜೀವನದಲ್ಲಿ ಯಶಸ್ವಿಯನ್ನು ಕಾಣಬೇಕಿದ್ರೆ ಹಲವು ಮಜಲುಗಳನ್ನ ಅವನ ದಾಟಿ ಹೋಗಬೇಕು. ಆ ಎಲ್ಲ ಮಜಲುಗಳನ್ನ ದಾಟಿ ಹೋಗಲಿಕ್ಕೆ ಅವನ ಒಬ್ಬರಿಂದ ಸಾಧ್ಯ ಇಲ್ಲ. ಮನುಷ್ಯರು ಒಬ್ಬನಾಗಿರುವುದು ಎರಡು ಸಂದರ್ಭದಲ್ಲಿ ಮಾತ್ರ, ಒಂದು ಹುಟ್ಟಿ ಬರುವಾಗ, ಒಂದು ಸತ್ತು ಹೋಗುವಾಗ. ಈ ಎರಡು ಸಂದರ್ಭವನ್ನು ಬಿಟ್ಟರೆ ಮತ್ತೆ ಎಲ್ಲ ಸಂದರ್ಭಗಳಲ್ಲಿಯೂ ಮನುಷ್ಯನೇನಾಗಿರ್ತಾನೆ ಅಂತ ಹೇಳಿದ್ರೆ ಸಂಘಜೀವಿಯಾಗಿರ್ತಾನೆ. ಅವನಿಗೆ ಒಬ್ಬನು ಸಹಾಯಕ್ಕೆ ಬೇಕಾಗಿರಲಿ. ಈ ನಿಟ್ಟಿನಲ್ಲಿ ನಮ್ಮ ಶಾಲೆ 1976ನೇ ಇಸವಿಯಲ್ಲಿ ಪ್ರಾರಂಭವಾಯಿತು. ನಮ್ಮದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲ, ನಮ್ಮದು ಕನ್ನಡ ಮೀಡಿಯಂ ಸ್ಕೂಲ್. ಆದ್ದರಿಂದ ನಾವು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ಇಷ್ಟು ಮಕ್ಕಳನ್ನು ಕನ್ನಡ ಮೀಡಿಯಂ ಸ್ಕೂಲ್ ನಲ್ಲಿ ತಂದು ಕೂತ್ಕೊಳಿಸಬೇಕು ಅಂತ ಇದೆ. ನಿಮ್ಮಂತವರ ಹಲವಾರು ಮಂದಿಯ ಸಹಕಾರ ನಮ್ಮಲ್ಲಿ. ಅದರಲ್ಲಿ ಇವತ್ತು ವರ್ಲ್ಡ್ ಅಪ್ರಿಸಿಯೇಷನ್ ಡೇ, ವಿಶ್ವ ಪ್ರಶಂಸನಾ ದಿನ ಅಂತೇಳಿ ಇವತ್ತು ಆಚರಿಸ್ತಾರೆ. ಈಗ ಜಗತ್ತಿನಲ್ಲೇ ಅದನ್ನು ಆಚರಿಸುವಂತಹ ಒಂದು ಸಂದರ್ಭ. ನಾನು ಇವತ್ತು ಬಹಳಷ್ಟು ಸಂತೋಷ ಮತ್ತು ಹೆಮ್ಮೆ ಹೇಳ್ತಾ ಇದ್ದೇನೆ. ನಾವು ಮೊದಲನೇದಾಗಿ ಅಪ್ರಿಸಿಯೇಷನ್ ಮಾಡಬೇಕಿದ್ದರು ಏನಪ್ಪಯ್ಯ ಆ ಒಂದು ಕುಟುಂಬದ ಇಬ್ಬರು ವ್ಯಕ್ತಿಗಳನ್ನ, ಹಾಜಿ ವೈ ಮೊಹಮ್ಮದ್ ಕುನಿ ಮತ್ತು ಹಾಜಿ ವೈ ಅಬ್ದುಲ್ಲಾ ಕುನಿ ಅವರು. ಯಾಕಂದ್ರೆ ನನ್ನ ಶಾಲೆಗೆ ಸಹಕಾರಬೇಕು ಅಂತೇಳಿ ನಾನು ಕೇಳಿಕೊಂಡಾಗ ನನಗೆ 2 ಲೋಡ್ ಸಿಮೆಂಟ್ ಅನ್ನು ಕೊಟ್ಟವರು ಹಾಜಿ ವೈ ಮೊಹಮ್ಮದ್ ಕುನಿ ಅವರು. ಅವರನ್ನು ನಾವು ವಿನಂತಿಸಿಕೊಳ್ಬೇಕು, ಅವರನ್ನು ನಾವು ಪ್ರಶಂಸೆ ಮಾಡಬೇಕು. ಮತ್ತೆ ನಮ್ಮ ವಿವಿಧ ಹಂತದ ಕಾರ್ಯಕ್ರಮಗಳಲ್ಲಿ ನಮಗೆಲ್ಲ ಸಂದರ್ಭದಲ್ಲಿ ನನಗೆ ಸಹಕಾರವನ್ನು ನೀಡ್ತಾ ಬಂದವರು ವೈ ಅಬ್ದುಲ್ಲಾ ಕುನಿ ಅವರು. ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಅವರನ್ನು ನಮ್ಮ ಶಾಲೆಯ ಬಗ್ಗೆ ಅಪ್ರೋಚ್ ಮಾಡಿದಂತ ಸಂದರ್ಭದಲ್ಲಿ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರನ್ನು ನಾನು ಮೊದಲಿಗೆ ಅವರಿಗೆ ನಾನು ಪ್ರಶಂಸೆಯನ್ನು ವ್ಯಕ್ತಪಡಿಸಬೇಕು. ನಂತರ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ವಿದ್ಯಾಸಂಸ್ಥೆಗಳು ಹಲವು ಇವೆ. ಬಹುಶಃ ನಮ್ಮ ಮಂಗಳೂರು ಅಂದ್ರೆ ಈ ಉಳ್ಳಾಲ ಏರಿಯಾದಲ್ಲಿ ಇರುವಷ್ಟು ವಿದ್ಯಾಸಂಸ್ಥೆಗಳು ಎಲ್ಲಿಯೂ ಇಲ್ಲ. ಇಲ್ಲಿ ಸಾಧಾರಣ 3 ವಿಶ್ವವಿದ್ಯಾಲಯಗಳಿವೆ, ಯೂನಿವರ್ಸಿಟಿ. ಬೇರೆ ರಾಜ್ಯದ ರಾಷ್ಟ್ರದ ಯಾವ ಬಗೆಯಲ್ಲೂ ಇಷ್ಟಿಲ್ಲ. 2 ಗ್ರಾಮಗಳಲ್ಲಿ 3 ಯೂನಿವರ್ಸಿಟಿ ಇದೆ. ಮ್ಯಾಂಗ್ಳೂರ್ ಯೂನಿವರ್ಸಿಟಿ, ನಿತ್ಯಾನಂದ ಯೂನಿವರ್ಸಿಟಿ, ಆನಂದ ಯೂನಿವರ್ಸಿಟಿ, 3 ಯೂನಿವರ್ಸಿಟಿಗಳಿವೆ. ಅದು ಯೂನಿವರ್ಸಿಟಿಯನ್ನು ನೋಡಬೇಕು ಅಂತ ಹೇಳಿದ್ರೆ ಕಟ್ಟಡ ನೋಡಿದ್ರೆ ಸಾಕಾಗುವುದಿಲ್ಲ. ಬೆಳಿಗ್ಗೆ 7:30 ಗಂಟೆಯಿಂದ 10 ಗಂಟೆಯವರೆಗೆ ಮಾರ್ಗದಲ್ಲಿ ಹೋದರೆ ಸಾಕಾಗ್ತದೆ. ಯೂನಿವರ್ಸಿಟಿ ಹೇಗೆ ಇರುತ್ತೆ ಅಂತ ಕಾರ್ಯಕ್ರಮ. ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕಳೆದ 13 ವರ್ಷಗಳಿಂದ ಅಂತ ನಾನು ಹೇಳ್ಬೋದು, ನನ್ನ ನೆನಪು ಸರಿಯಾದರೆ ಕಳೆದ 13 ವರ್ಷಗಳಿಂದ ಏನಪ್ಪಯ್ಯ ಮೆಡಿಕಲ್ ಕಾಲೇಜ್ ಮತ್ತು ನಾವು ಒಂದು ನಿಕಟವಾದಂತಹ ಸಂಪರ್ಕವನ್ನು ಇಟ್ಕೊಂಡಿದ್ದೇವೆ. ಭರತರವರು ಯಾವಾಗ ನಮ್ಮಲ್ಲಿ ಕೇಳಿದ್ರು, ಅದು ಶಾಲೆ ಇರಲಿ ಶಾಲೆ ಇಲ್ಲದೆ ಇರಲಿ, ಸರ್ ನಮ್ಮ ಮಕ್ಕಳಿಗೆ 10 ಮಕ್ಕಳು ಬೇಕು, 15 ಮಕ್ಕಳು ಬೇಕು, 30 ಮಕ್ಕಳು ಬೇಕು ಅಂತ ಕೇಳಿದಾಗ ನಾನು ಅದನ್ನು ನೇರವಾಗಿ ಅವರಿಗೆ ಕಳಿಸಿಕೊಡುವಂತ ವ್ಯವಸ್ಥೆ ಮಾಡಿದ್ದೇನೆ. ಈ ಸಂದರ್ಭದಲ್ಲಿ ನಾವು ಅಪ್ರಿಸಿಯೇಷನ್ ಮಾಡಬೇಕಿದ್ದು ಆ ಮಕ್ಕಳ ಪೇರೆಂಟ್ಸ್ ಅನ್ನು. ಯಾವ ಪೇರೆಂಟ್ಸ್ನವರು ನಮಗೆ ಯಾಕೆ ಕಳಿಸಿದ್ದೀರಿ ಅಂತ ನನ್ನಲ್ಲಿ ಕೇಳಿಲ್ಲ. ಅವರು ಬಂದು ನನ್ನಲ್ಲಿ ಕೇಳಿದಂತ ಸಂದರ್ಭದಲ್ಲಿ ಅವರಿಗೆ ನಾನು ಹೇಳಿದಾಗ ಅದನ್ನು ಅವರು ಒಪ್ಪಿಕೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ವ್ಯವಸ್ಥೆ ಅವರು ನನಗೆ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ. ಪ್ರತಿ ವರ್ಷದಲ್ಲಿ ಅದು ಪರೀಕ್ಷೆ ಇರುವ ಸಮಯದಲ್ಲಿಯೂ ಡೆಂಟಲ್ ಕಾಲೇಜಿನಿಂದ ಒಂದು ಫೋನ್ ಮಾಡಿದಾಗ ನಾವು ನಮ್ಮ ಮಕ್ಕಳನ್ನು ಕಳಿಸಿಕೊಟ್ಟಿದ್ದೀವಿ. ಆದರೆ ಅದರಲ್ಲಿ ನಮ್ಮದು ಏನಾಗಿದೆ ಅಂತ ಹೇಳಿದ್ರೆ ಸ್ವಾರ್ಥ ಇದೆ. ನಾವು ಖಾಲಿ ಕಳಿಸಿಕೊಡಲಿಲ್ಲ, ನನಗೆ ಅವರ ಸಹಕಾರ ಯಾವತ್ತೂ ಇದೆ. ನನ್ನ ಎಲ್ಲ ಮಕ್ಕಳಿಗೂ ನನಗೆ ಬ್ಲಡ್ ಗ್ರೂಪ್ ಟೆಸ್ಟ್ ಮಾಡಬೇಕು ಅಂತ ನಾನು ಕೇಳಿಕೊಂಡಾಗ ಎಲ್ಲ ಮಕ್ಕಳಿಗೂ ಇಲ್ಲಿ ಬಂದೇ ಬ್ಲಡ್ ಗ್ರೂಪ್ ಟೆಸ್ಟ್ ಮಾಡಿಕೊಟ್ಟಿದ್ದಾರೆ. ಬೇರೆ ಶಾಲೆಗಳ ಸಮಯ ಉಂಟು, ನನಗೆ ಕೊಡುವುದಿಲ್ಲ. ಒಮ್ಮೆ ಅಲ್ಲೇ ಇದು ಮಾಡಿದಾಗ ನಾನು ಹೇಳಿದೆ, ನನ್ನ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಏನಪ್ಪಯ್ಯ ವಿಶ್ವವಿದ್ಯಾನಿಲಯವು ನನಗೆ ಒಂದು ಏನಾಗಿದೆ ಅಂತ ಹೇಳಿದ್ರೆ ಕಲ್ಪವೃಕ್ಷವಾಗಿದೆ. ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಯಾವಾಗ ಕೇಳಿ ಕಣ್ಣು ಪರೀಕ್ಷೆ ಮಾಡಿದ್ರೆ ಕೇಳಿದ್ರು ಕಣ್ಣು ಪರೀಕ್ಷೆ, ಕಣ್ಣಿಗೆ ಕನ್ನಡಕ ಬೇಕು ಅಂತ ಹೇಳಿದ್ರೆ ಕೂಡ ಕನ್ನಡಕ್ಕೆ ಕನ್ನಡಕ. ಇದೆಲ್ಲವನ್ನ ಯಾರಪ್ಪಯ್ಯ ವಿಶ್ವವಿದ್ಯಾನಿಲಯದಿಂದ ನಮಗೆ ಉಚಿತವಾಗಿ ಕೊಟ್ಟಿದ್ದಾರೆ. ಅವರನ್ನು ಸಹ ನಾನು ಇವತ್ತು ವರ್ಲ್ಡ್ ಅಪ್ರಿಸಿಯೇಷನ್ ಡೇ ಈ ಒಂದು ಸಂತೋಷ ದಿವಸದಲ್ಲಿ ಅವರಿಗೂ ನಾನು ಪ್ರಶಂಸೆಯನ್ನ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಅಲ್ಲಿಂದ ಬರುವಂತ ಡಾಕ್ಟರ್ಸ್ ಬೇರೆ ಕಡೆಯಿಂದ ಬರ್ತಾರೆ, ಬೇರೆ ಕಡೆಯಿಂದ ಬರ್ತಾರೆ, ಆಫರ್ಸ್ ಇದೆ, ನಾವು ಬರ್ತೇವೆ, ಇಷ್ಟು ಕೊಡ್ತೇವೆ.
KMC ಇಂದ ಬರ್ತೇವೆ ಇಷ್ಟು ಕೊಡ್ತೇವೆ, AG ಇಂದ ಬರ್ತೇವೆ ಇಷ್ಟು ಕೊಡ್ತೇವೆ, ಶಾರದದಿಂದ ಬರ್ತೇವೆ ಇಷ್ಟು ಕೊಡ್ತೇವೆ. ಅಲ್ಲಿಂದ ಆಫರ್ಸ್ ಏನು ನಮಗಿಲ್ಲ. ನಾವು ಅವ್ರು ಬರ್ತೇವೆ, ನಾವು ಅವ್ರನ್ನ ಕರೀತೇವೆ. ಕರೆದು ಬರುವಂತ ಎಲ್ಲ ಡಾಕ್ಟರ್ಸ್ನವರು, ಕರೆಯುವಂತ ಎಲ್ಲ ಡಾಕ್ಟರ್ಸ್ನವರು ನಿಜವಾಗಿ ಅವರು ಡಾಕ್ಟರ್ಸ್ ಆಗಿರ್ತಾರೆ. ಒಬ್ಬ ಡಾಕ್ಟರ್ ಹೇಗಿರಬೇಕು ಆ ಎಲ್ಲ ಗುಣಗಳನ್ನು ಹೊಂದಿದಂತ ಡಾಕ್ಟರ್ಸ್ ಕರೆಯುವಂತ ಸ್ಟೂಡೆಂಟ್ಗಳು ನಿಮ್ಮ ಕಾಲೇಜಿನಲ್ಲಿ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಸಂತೋಷಪಡ್ತೇನೆ. ಒಬ್ಬ ಡಾಕ್ಟರ್ ಅಂತ ಹೇಳಿದ್ರೆ ಅವನು ಯಾವಾಗಲೂ ಏನಾಗಿರ್ತಾನೆ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಗಳ ಅಥವಾ ಅವನ ಪೇಷಂಟ್ ಅನ್ನು ಕಾಣುವಂತ ಸಮಯದಲ್ಲಿ ಯಾರು ಬೆನ್ನು ಮೂಳೆಯನ್ನು ಬಗ್ಗಿಸುತ್ತಾನೋ ಅವನು ನಿಜವಾದಂತ ಡಾಕ್ಟರ್. ಎದೆ ಕೊಟ್ಟು ನಿಲ್ಲುವ ಡಾಕ್ಟರ್ ಅಲ್ಲ, ಬಗ್ಗಿಸಿ ಏನಾಯ್ತಮ್ಮ ಅಂತ ಕೇಳುವಂತಿದ್ದಾನಲ್ಲ ಅವನು ನಿಜವಾದಂತ ಒಂದು ಡಾಕ್ಟರ್ ಆಗಿರ್ತಾನೆ. ಯಾಕಂದ್ರೆ ಈ ಸಮಾಜದಲ್ಲಿ ಬೇಕಾದಷ್ಟು ಕೆಲಸಗಳನ್ನು ಮಾಡುವವರಿದ್ದಾರೆ. DC ಇದ್ದಾರೆ, IAS ಆಫೀಸರ್ಸ್ ಇದ್ದಾರೆ, IPS ಆಫೀಸರ್ಸ್ ಇದ್ದಾರೆ. ಈ ಎಲ್ಲ ಆಫೀಸರ್ಸ್ ಗಳಲ್ಲಿಯೂ ಬಹಳಷ್ಟು ಜವಾಬ್ದಾರಿಯುತರು ಮತ್ತು ಕರ್ತವ್ಯ ಪ್ರಜ್ಞರಾಗಿರುವಂತ ಎರಡು ವರ್ಗ ಅಂತ ಹೇಳಿದ್ರೆ ಅದು ಒಂದು ಡಾಕ್ಟರ್ಸ್ ಮತ್ತು ಇನ್ನೊಂದು ಟೀಚರ್ಸ್. ಡಾಕ್ಟರ್ಸ್ ಮತ್ತು ಟೀಚರ್ಸ್ ಸಮಾಜದಲ್ಲಿ ಜೀವಂತವಾಗಿ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಜೀವಂತ ಇರುವಂತ ಫೈಲ್ಗಳು ಸಾಯುವ ಚಾನ್ಸಸ್ ಇದೆ. ಈಗ ನಮ್ಮ DC ಅವರು ವ್ಯವಹಾರ ಮಾಡುತ್ತಿದ್ದರು, ಅವರು ಸತ್ತ ಫೈಲ್ಗಳಿಗೆ ವ್ಯವಹಾರ ಮಾಡುದು. ಸಾಯಂಕಾಲ ಮುಚ್ಚಿ ಹೋಗಿ ನಾಳೆ ಬೆಳಿಗ್ಗೆ ಬಂದು ಅದರ ತೂಳು ತೆಗೆಯಬಹುದು. ಆದರೆ ಡಾಕ್ಟರ್ ಆದವರು ಸತ್ತ ಫೈಲಿನೊಟ್ಟಿಗೆ ಮಾಡುವುದಲ್ಲ. ಯಾರಾದರೂ ಒಂದು ಪೇರೆಂಟ್ಸ್ ಅನ್ನು ಕೂತುಗೊಳಿಸಿ ನಾಳೆ ಬೆಳಿಗ್ಗೆ ಬರ್ತಾನೆ ಅಂತ ಹೇಳುವುದು ಡಾಕ್ಟರ್ ಅಲ್ಲ. ಅವರು ಏನ್ ಮಾಡ್ತಾರೆ, ಜೀವಂತ ಫೈಲ್ಗೊಟ್ಟಿಗೆ. ಹಾಗೆ ನಮ್ಮ ಒಂದು ಟೀಚರು ಆ ಒಂದು ಮಗುವಿಗೆ ಒಂದು ಪಾಠ ಮಾಡುವಂತ ಸಮಯದಲ್ಲಿ ಬೆಲ್ಲಾಯಿತು ಅಂತ ಅವರು ಹೋಗುವ ಟೀಚರ್ ಅಲ್ಲ, ಹಿಡಿದ ಸಬ್ಜೆಕ್ಟ್ ಅನ್ನು ಮುಗಿಸುವುದಾದ್ರೆ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ನಿಜವಾದಂತ ಟೀಚರ್ ಆಗ್ತಾರೆ. ಈ ಎರಡು ವರ್ಗ ಇವತ್ತು ಸಮಾಜದಲ್ಲಿ ಗೌರವಪೂರ್ವಕವಾದಂತಹ ವರ್ಗವಾಗಿದೆ. ನಮ್ಮ ಸ್ಟೂಡೆಂಟ್ಸ್ ಗಳಲ್ಲಿ ನಾವು ಡಾಕ್ಟರ್ ಅಲ್ಲದಿದ್ರು ಮಾಸ್ಟರ್ ಆಗಿ ಹೇಳುವುದಂದ್ರೆ ಆ ಒಂದು ಗುಣವನ್ನ ನೀವು ನಿಮ್ಮ ಜೀವನದಲ್ಲಿ ಬೆಳೆಸಿಕೊಳ್ಬೇಕು. ಬೆಳೆಸಿಕೊಂಡಾಗ ಮಾತ್ರ ಉತ್ತಮ ಡಾಕ್ಟರ್ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ. ಇನ್ನು ನನಗೆ ಮತ್ತೊಂದು ಸಂದೇಶವೆಂದರೆ ಡಾಕ್ಟರ್ ಅಕ್ಬರ್ ಹುಸೇನ್ ಅವರು ಈ ಸಂದರ್ಭದಲ್ಲಿ ಪ್ರಿನ್ಸಿಪಾಲ್ ಆದರು ಮತ್ತು ಏನಾಗುತ್ತೆ ಮೊದಲ ಸೈನಿಕರು ಆಗ ನಾವು ಪ್ರಯತ್ನ ಪಟ್ಟಿದ್ದೇವೆ. ಆದರೆ ಆಡಳಿತಾತ್ಮಕವಾದಂತಹ ಕೆಲವೊಂದು ವಿಚಾರಗಳಿತ್ತು. ಅವರಿಗೆ ನಾವು ಬಿಡುವುದಲ್ಲ, ಬೇಡುವ ಇನ್ನೊಂದು ಮತ್ತೊಂದು. ಆದರೆ ಭಾರತದವರನ್ನು ಬಿಡಲಿಲ್ಲ, ಬೆನ್ನು ಬಿಡದೆ ಈ ಒಂದು ಮೀಟಿಂಗ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾಯಿದ್ರು. ಸಾಧಾರಣ ಒಂದು 5 ವರ್ಷದಿಂದ ಈ ಪ್ರಯತ್ನದ ಫಲವಾಗಿ ಈಗಿನ ನಮ್ಮ ಅಧ್ಯಕ್ಷರಾದಂತ ಅಬ್ದುಲ್ ರಶೀದ್ ಅಲಿ ಅವರು ಯಾವುದೇ ಕಾರ್ಯಕ್ರಮಗಳನ್ನು ಶಾಲೆಯಲ್ಲಿ ಮಕ್ಕಳಿಗಾಗಿ ಮಾಡುವುದಕ್ಕೆ ನನ್ನ ಸಂಪೂರ್ಣ ಸಹಕಾರವನ್ನು ಹೀಗೆ ಈ ವ್ಯವಸ್ಥೆ ಮಾಡಿ ಹೇಳ್ತೀವಿ ಅಂತ ನಾವು ಮಾಡಿದ್ವಿ. ಮೊನ್ನೆ ನಾನು ಡಾಕ್ಟರ್ ಅಕ್ಬರ್ ಹುಸೇನ್ ಅವರನ್ನ ಅವರ ಚಿತ್ರದಲ್ಲಿ ಮೀಟ್ ಆಗಿ ಅದರ ಮೊದಲೇ ಬರ್ತೇನೆ ಅಂತ ಹೇಳಿದ್ರು. ಅವರಲ್ಲಿರುವಂತಹ ವಿನಯ, ಅವರಿಗೆ ಜ್ಞಾನಪೀಠ ಮೆಂಟಲ್ ಕಾಲೇಜಿನ ಡೀನ್ ಆಗಿದ್ದಾರೆ, ಅಷ್ಟೇ ಅಲ್ಲದೆ ಪ್ರಾಂಶುಪಾಲರ್ ಆಗಿದ್ದಾರೆ. ನಾವು ಮುಖ್ಯೋಪಾಧ್ಯಾಯರಾಗಿ ಕೊಟ್ಟಾಗ ಯಾವ ರೀತಿಯಲ್ಲಿ ಇದ್ದೇವೆ, ಇವತ್ತು ಅಷ್ಟು ದೊಡ್ಡದಾದಂತಹ ಒಂದು ವಿದ್ಯಾಸಂಸ್ಥೆಯಲ್ಲಿ ಅಷ್ಟು ದೊಡ್ಡ ವಿದ್ಯಾರ್ಥಿಗಳನ್ನ ಅಷ್ಟು ದೊಡ್ಡ ಡಾಕ್ಟರ್ಗಳನ್ನ ಹ್ಯಾಂಡಲ್ ಮಾಡುವಂತ ಒಬ್ಬರು ಪ್ರಾಂಶುಪಾಲರು ಯಾವ ರೀತಿಯಲ್ಲಿ ಸಂವೇದನೆಯಲ್ಲಿ ಇರ್ತಾರೆ ಅಂತ ಹೇಳೋದಕ್ಕೆ ಡಾಕ್ಟರ್ ಅಕ್ಬರ್ ಹುಸೇನ್ ಅವರೇ ನನಗೆ ಪ್ರತ್ಯಕ್ಷವಾದಂತಹ ಒಂದು ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡುತ್ತಾ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಮಾಡುವಂತ ಸಮಯದಲ್ಲಿ ಕೆಲವರು ಏನಾಗುತ್ತೆ ಅಂತ ಹೇಳಿದ್ರೆ ದೇವರು ಕೊಟ್ಟರು ಪೂಜಾರಿ ಕ್ರೀಡಾ ಅಂತ ಹೇಳುವಂತ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಡಾಕ್ಟರ್ ಇವರು ಯಾವತ್ತೂ ಇದನ್ನು ಫಾಲೋ ಮಾಡುವುದು ಎಷ್ಟು ಸಲ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಇಲ್ಲ. ಕೊರೋನಾ ಇರುವಂತ ಸಂದರ್ಭದಲ್ಲಿಯೂ ಬಂದು ನಾವು ಹೊರಗಿಂದ ಹೋದಂತ ಸಂದರ್ಭವಿದೆ. ಯಾಕಂದ್ರೆ ಆ ಸನ್ನಿವೇಶ. ಆದ್ರೆ 2 ವರ್ಷಗಳಲ್ಲಿ ನಾವು ಇದನ್ನು ರೆಡಿ ಮಾಡಿಕೊಂಡು ವ್ಯವಸ್ಥೆ ಮಾಡಿದ್ವಿ. ಇವತ್ತು ಡಾಕ್ಟರ್ ಅಕ್ಬರ್ ಹುಸೇನ್ ಅವರು ಬಂದ ಸಮಯದಲ್ಲಿ ಹೇಳಿದ್ರು ಅದು ಕೂತು ಬರುವಂತಹ ವ್ಯವಸ್ಥೆಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ. ಡಾಕ್ಟರ್ ಬಂದ ಫಸ್ಟಿಗೆ ಬಂದಾಗ ಅದನ್ನು ಹೇಳಿದ್ದಾರೆ, ಇಲ್ಲಿ ನಾವು ವ್ಯವಸ್ಥೆ ಮಾಡಬೇಕು ಅಂತ. ಕೆಲವೊಮ್ಮೆ ಕಮ್ಯುನಿಕೇಶನ್ ಗ್ಯಾಪ್ಗಳಿಂದ ಆಗುವಂತ ಸಂದರ್ಭದಲ್ಲಿ ಆಗುತ್ತೆ. ದೊಡ್ಡದಾದಂತ ವಿದ್ಯಾಸಂಸ್ಥೆ ಅಂತ ಹೇಳುವಂತ ಸಮಯದಲ್ಲಿ ಆ ವ್ಯವಸ್ಥೆ ಆಗುತ್ತೆ. ಇವತ್ತು ಡಾಕ್ಟರ್ ಅಕ್ಬರ್ ಹುಸೇನ್ ಅವರು ಬಂದಿದ್ದೀವಿ. ನಮ್ಮ ಮಕ್ಕಳು ನಿಮಗೆ ನಾವು ಕ್ಲಾಸಿನ ಮಧ್ಯದಲ್ಲಿ ಕೊಟ್ಟಿದ್ದೇವೆ, ಎಲ್ಲಿ ಒಂದು ಸೇರಿಕೊಳ್ಳಿಲ್ಲ. ಯಾವ ಪೇಷಂಟ್ ಬರುತ್ತಿದ್ರು, ಯಾವ ಡಾಕ್ಟರ್ ಬರುತ್ತಿದ್ರು ಕ್ಲಾಸ್ ಅನ್ನು ದಾಟಿಕೊಂಡು ಬರುವಂತ ವ್ಯವಸ್ಥೆ. ಖಂಡಿತವಾಗಿ ನಾವೆಲ್ಲರೂ ಅದಕ್ಕೆ ಸಹಕಾರ ಮಾಡ್ತೇವೆ. ಆದ್ರೆ ನಿಮ್ಮಲ್ಲಿ ನಾವು ಒಂದು ವಿನಂತಿಸುವುದೇನೆಂದರೆ ಆ ಬದಿಯಿಂದ ಬರುವಾಗ ನಮಗೆ ಒಂದು 9 ವಿಂಡೋಗಳಿವೆ. ನೀವು ಅದಕ್ಕೆ ಹೋಗುವಾಗ ಕವರ್ ಮಾಡುವಂತ ಒಂದು ಗ್ಲಾಸ್ ನಿಮ್ಮ ವತಿಯಿಂದ ನಿಮ್ಮ ಕಾಲೇಜ್ ವತಿಯಿಂದ ನೀವು ಅದನ್ನು ಮಾಡಿಸಿಕೊಳ್ಬೇಕು ಅಂತ ನಾನು ನಿಮಗೆ ಹೇಳ್ತೇನೆ. ಡಾಕ್ಟರ್ ಕೇಳಿದೆ ಲಾಸ್ಟ್ ಟೈಮ್. ಅದಕ್ಕೆ ಡಾಕ್ಟರ್ ಹೇಳಿದ್ರು ಈಗ ನಮ್ಮ ಪರಿಸ್ಥಿತಿ ಸರಿ ಇಲ್ಲ, ಮುಂದಿನ ದಿವಸಗಳಲ್ಲಿ ನೋಡೋಣ ಅಂತ ಹೇಳಿದ್ದಾರೆ. ಆದರೆ ನಾವೊಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಕರುಣಾಮಯನಾದ ಅಲ್ಲಾಹನು ನಿಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ನಮ್ಮ ವಿದ್ಯಾರ್ಥಿಗಳ ಆ ವ್ಯವಸ್ಥೆಯೊಟ್ಟಿಗೆ ರಹಮತ್ ನೀಡಿ ದೀರ್ಘ ಆಯುಷ್ಯ ಮತ್ತು ಉತ್ತಮ ಆರೋಗ್ಯವನ್ನು ಕರುಣಿಸಲಿ ಎಂದು ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸ್ತಾ ಇದ್ದೇನೆ. ಹಾಗೆಯೇ ಇನ್ನೊಂದು
ದಂತ ವೈದ್ಯಕೀಯ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಶರಣ್ ಸರಗೌಡ್ ಅವರು ಈ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದಾರೆ. ಬಹುಶಃ ಅಲ್ಲಿಯ ಬಗ್ಗೆ ನಾವು ಹೇಳಿಕ್ಕಿಲ್ಲ. ನಾನು ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನನ್ನ ಪರ್ಸನಲ್ ಹೇಳಬೇಕು ಅಂತ ಹೇಳಿದ್ರೆ, ಯನಪೆ ಡೆಂಟಲ್ ಕಾಲೇಜಿನ ಎಲ್ಲ ವಿಭಾಗದಲ್ಲಿ ಇರುವಂತಹ ಎಲ್ಲ ಡಾಕ್ಟರ್ಸ್ನವರು ನಮ್ಮ ವೈಯಕ್ತಿಕ ಡಾಕ್ಟರ್ನವರೇ. ಶ್ರೀಮಂತರು ಪರ್ಸನಲ್ ಡಾಕ್ಟರ್ ಅಂತ ಇರ್ತಾರೆ. ನಮಗೆ ಪರ್ಸನಲ್ ಡಾಕ್ಟರ್ ಅಂತ ಇರುವವರು ಯಾರು ಅಂತ ಹೇಳಿದ್ರೆ ಬೇರೆ ಯಾರು ಪರ್ಸನಲ್ ಡಾಕ್ಟರ್ ಇಲ್ಲ. ಯನಪೆ ಆಸ್ಪತ್ರೆಯಲ್ಲಿ ಇರುವಂತಹ ಎಲ್ಲ ಡಾಕ್ಟರ್ನವರು ನಮ್ಮ ಪರ್ಸನಲ್ ಡಾಕ್ಟರ್ನವರಾಗಿ ಹೇಳ್ತಾರೆ. ನಾವು ಯಾವ ಸಂದರ್ಭದಲ್ಲಿ ಹೋಗಿ ಮತ್ತೆ ನಮ್ಮಲ್ಲಿರುವಂತಹ ಒಂದು ದುರ್ಬಲವಾದಂತಹ ಇದೇನು ಅಂತ ಹೇಳಿದ್ರೆ ಸ್ವಲ್ಪ ಕಾಯಬೇಕಾಗುತ್ತೆ, ಅದು ವ್ಯವಸ್ಥೆಯಲ್ಲಿ ಇರುತ್ತೆ ಅದರೊಟ್ಟಿಗೆ. ಯಾಕಂದ್ರೆ ಇವತ್ತು ನಮ್ಮ ಭಾಗದಲ್ಲಿ ಇರುವುದರಲ್ಲಿ ಒಂದು ಅತ್ಯುತ್ತಮವಾದಂತ ಸುಸಜ್ಜಿತವಾದಂತ ಎಲ್ಲ ಸಲಕರಣೆಗಳನ್ನು ಹೊಂದಿರುವಂತಹ ಒಂದು ಆಸ್ಪತ್ರೆ ಇದೆ ಅಂತ ಹೇಳಿದ್ರೆ ಅದು ಯಾರಪ್ಪ ಆಸ್ಪತ್ರೆ ಅಂತ ನಾವು ಹೇಳಿಕ್ಕೆ ಸಂತೋಷ ಪಡ್ತಾ ಡಾಕ್ಟರ್ ಶರಣ್ ಸರಗೌಡ್ ಅವರನ್ನು ಸಹ ಈ ಸಂದರ್ಭದಲ್ಲಿ ನಾನು ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ವೈಸ್ ಪ್ರಿನ್ಸಿಪಾಲ್ ಆದಂತ ಡಾಕ್ಟರ್ ಶಾಂಭಟ್ ಅವರಿದ್ದಾರೆ. ಎಲ್ಲ ಸಮಯದಲ್ಲಿ ಯಾವುದೇ ಸಮಯದಲ್ಲಿ ಬರಲಿ, ಯಾಕಂದ್ರೆ ನಮ್ಮಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಂದು ಸಾಂಸ್ಕೃತಿಕವಾದಂತಹ ವ್ಯವಸ್ಥೆಯನ್ನ ರೂಪುಗೊಳಿಸುವಲ್ಲಿ ಅವರಂತ ಮೇಧಾವಿಗಳು ಬಹಳಷ್ಟು ಪ್ರಭಾವಶಾಲಿಗಳಾಗಿದ್ದಾರೆ ಅಂತ ಹೇಳಿದ್ರೆ ನಾವು ಇತಿಹಾಸದಲ್ಲಿ ಕಾಣ್ತೀವಿ. ಶಾಂಭಟ್ ಅವರ ಒಂದು ದೊಡ್ಡ ಗುಣ ಅಂತ ಹೇಳಿದ್ರೆ ಯಾರು ಬಂದು ಕೈ ಮುಗಿತಾ ಇದ್ದಾರೆ, ಯಾವ ಸಂದರ್ಭದಲ್ಲಿ ಅವರು ಕೈ ಮುಗಿತಾ ಇದ್ದಾರೆ, ಅದಕ್ಕೆ ಕೃತಜ್ಞತಾ ಭಾವನೆ ಅಂತ ನಾವು ತಿಳ್ಕೊಳ್ಳೋದು. ಅದನ್ನು ನಾವು ಏನ್ ಮಾಡಬೇಕು, ಅದಕ್ಕೆ ಟೀಚರ್ ಬೇಡ, ಪಾಠ ಮಾಡಿಕೊಳ್ಳಿಕ್ಕೆ ಒಂದು ಟೀಚರ್ ಬೇಡ, ಒಬ್ಬರು ಮಾಸ್ಟರ್ ಬೇಡ, ಅಂತ ವ್ಯಕ್ತಿಗಳನ್ನು ನೋಡಿಕೊಂಡಾಗ ಸಂಸ್ಕೃತಿ ಏನು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಡಾಕ್ಟರ್ ಶಾಂಭಟ್ ಅವರನ್ನ ನಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ದಂತ ವೈದ್ಯಕೀಯ ವಿಭಾಗದ ಕೋಆರ್ಡಿನೇಟರ್ ಆದಂತ ನನ್ನ ಮಿತ್ರ, ನಾವು ಯಾವತ್ತೂ ಒಂದು ಜೋರ್ ಮಾಡೋದಿಲ್ಲ ಇಲ್ಲಿ, ಯಾಕಂದ್ರೆ ಆಗ ಫೋನ್ ಮಾಡಿ ಈಗ ಬರೋದು ಅಂತ ಹೇಳುದು ಸರ್, ಈಗ ಬರ್ತೇವೆ. ಅದಕ್ಕೆ ನಾನು ಅವರಲ್ಲಿ ಹೇಳುದು ಒಂದು ದಿವಸ ಮೊದಲು ಹೇಳ್ಬೇಕು, ಭರತ್ ಕುಮಾರ್ ಅವರು ನಮ್ಮಲ್ಲಿದ್ದಾರೆ ಎಲ್ಲ ವ್ಯವಸ್ಥೆಗಳಲ್ಲಿ. ನಾನೇನಾದ್ರೂ ಅಲ್ಲಿನ ವ್ಯವಸ್ಥೆಗೆ ನಾನಾಗಲಿ ನನ್ನ ಮನೆಯಿಂದಾಗಲಿ ಹೋದರೆ ಬಹುಶಃ ನಾವು ಹೋಗಿ ಬರುವವರೆಗೆ ಅವರು ನೋಡಿರ್ತಾರೆ. ಬರುವವರೆಗೂ ಅದು ಸೀರಿಯಸ್ ಡಾಕ್ಟರ್ಸ್ನವರೊಟ್ಟಿಗೆ ನಮ್ಮನ್ನು ಟ್ರೀಟ್ ಮಾಡುವಂತ ಎಲ್ಲ ವ್ಯವಸ್ಥೆಗಳಿಗೆ ಅವರು ಸಹಕಾರಿಯಾಗಿದ್ದಾರೆ. ಇಲ್ಲಿ ಸಹ ಈಗ ನಮಗೆ ಡೆಂಟಲ್ ಚೇರ್ ಹಾಕಿದ್ದಾರೆ, ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಡಾಕ್ಟರ್ ಹೇಳಿದರು ವಾರದಲ್ಲಿ ಈಗ ಪ್ರಸಕ್ತ 2 ದಿವಸ ಸೋಮವಾರ ಮತ್ತು ಗುರುವಾರ ದಿವಸ ಅವರು ಡಾಕ್ಟರ್ಸ್ನವರು ಇಲ್ಲಿ ಬರ್ತಾರೆ, ನಮಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ. ಮುಂದಿನ ದಿವಸಗಳಲ್ಲಿ ನಮ್ಮ ಬೇಡಿಕೆಗಳನ್ನ ನೋಡಿಕೊಂಡು ಅದನ್ನು ಮುಂದುವರಿಸುವಂತ ವ್ಯವಸ್ಥೆಗೂ ಅವರು ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಭರತ್ ಕುಮಾರ್ ಅವರು ಇದರ ಬೇಡಿಸುವಾರಿಯನ್ನು ಮಾಡಿ ಇದು ನಮ್ಮನ್ನು ಪರ್ಮನೆಂಟ್ ಆಗಿ ಉಳಿಯುವಾಗಿ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಂಡು ನಿಮ್ಮನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಇವತ್ತು ವೈದ್ಯಕೀಯ ಕಾಲೇಜುಗಳು ಬೇಕಾದಷ್ಟಿದೆ, ನಾವು ಮೆಡಿಕಲ್ಗೂ ನಿಮ್ಮಲ್ಲಿ ತ್ಯಾಗ ಕೊಡಬೇಕು. ನಾವು ಏನೇ ಒಂದು ವ್ಯವಸ್ಥೆಯಲ್ಲಿ ಎಡಪೈದೊಟ್ಟಿಗೆ ಅಡಾಪ್ಟ್ ಆಗಿದೆ. ಇನ್ನು ನಾವು ಅದರಿಂದ ಹೊರಗೆ ಬರುವಂತ ವ್ಯವಸ್ಥೆ ಇಲ್ಲ ಅಂತೇಳಿ ನಾನು ಅವರಿಗೆ ತಿಳಿಸಿದ್ದೆ. ಇನ್ನೊಂದು ಹೊಸ ಕಾಲೇಜ್ ಆದರೂ ಬಂದು ಸರಿ ನಿಮ್ಮಲ್ಲಿ ನಾವು ಮೆಡಿಸಿನ್ ಒಂದು ಕ್ಲಿನಿಕ್ ಸ್ಟಾರ್ಟ್ ಮಾಡ್ತೇವೆ. ಈ ಎಲ್ಲ ವ್ಯವಸ್ಥೆಗೆ ನಾನು ಏನಂತ ಎಲ್ಲರನ್ನು ಅಭಿನಂದಿಸ್ತೇನೆ. ಇವತ್ತು ತುಂಬಾ ಡಾಕ್ಟರ್ಸ್ನವರು ನೀವು ನಮ್ಮೊಟ್ಟಿಗೆ ಬಂದಿದ್ದೀರಿ, ನಮ್ಮಲ್ಲಿ ಜಾಗದ ವ್ಯವಸ್ಥೆ ಕಡಿಮೆ ಇದೆ, ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ಆಗಲಿಲ್ಲ, ಹೊರಗಿದ್ದೀರಿ, ಸರಿಯಾದ ರೀತಿಯಲ್ಲಿ ನಿಮ್ಮನ್ನು ಟ್ರೀಟ್ ಮಾಡಲಿಕ್ಕೆ ನಮ್ಮಿಂದ ಆಗಲಿಲ್ಲ ಅಂತೇಳಿ ವಿಷಾದವನ್ನು ವ್ಯಕ್ತಪಡಿಸಿದ ನಿಮ್ಮೆಲ್ಲರ ಜೀವನವು ಕರುಣಾಮಯನಾದ ಅಲ್ಲಾಹನ ಅನುಗ್ರಹದಿಂದ ಯಶಸ್ವಿಯಾಗಲಿ. ನೀವು ಮುಂದೆ ಸಮಾಜದಲ್ಲಿ ಉತ್ತಮ ವೈದ್ಯಕೀಯ ರಂಗದಲ್ಲಿ ವಿಶ್ವತಾಗಲಿಕ್ಕೆ ಹಾರೈಸಿ ನಿಮಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಲ್ಲಿ ನನ್ನ ಸಹೋದ್ಯೋಗಿಗಳಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇವತ್ತು ನನ್ನ ಆತ್ಮೀಯ ಮಿತ್ರ ವಿಧಾನದ ಸೌಹಾರ್ದದ ಸಂಕೇತ ವಿದ್ಯಾರ್ಥಿ ಶೆಟ್ಟಿಯವರು ನಮ್ಮೊಟ್ಟಿಗೆ ಇದ್ದಾರೆ. ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಇದ್ದಾರೆ, ಪರಸ್ಪರ ಜಗಳ ಮಾಡ್ತಾ ಇದ್ದಾರೆ. ಇದನ್ನು ನಾವು ತೆಗಿಬೇಕು ಅಂತಂದ್ರೆ ನಾವು ಒಂದು ಸೌಹಾರ್ದಯುತವಾದಂತಹ ವೇದಿಕೆಯನ್ನು ಪ್ರಾರಂಭಿಸಬೇಕು ಅಂತ. ಆ ವೇದಿಕೆಯನ್ನು ಪ್ರಾರಂಭಿಸಿ ಹಿಂದೂಗಳ ಹಬ್ಬ ದೀಪಾವಳಿ ಹಬ್ಬವನ್ನ, ಮುಸಲ್ಮಾನರ ರಂಜಾನ್ ಹಬ್ಬವನ್ನ, ಕ್ರಿಶ್ಚಿಯನ್ನರ ಕ್ರಿಸ್ಮಸ್ ಹಬ್ಬವನ್ನ, ಇದೆಲ್ಲವನ್ನು ಉಲ್ಲಾಸದ ವಿವಿಧ ಕಡೆಗಳಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಮಾಡಲಿಕ್ಕೆ ಪ್ರಾರಂಭಿಸಿ ದೊಡ್ಡ ದೊಡ್ಡ ಮೇಧಾವಿಗಳನ್ನು ಕರೆದು ಸೌಹಾರ್ದತೆಯ ಮಾತುಗಳನ್ನು ಹೇಳುವಂತ ವ್ಯವಸ್ಥೆ ಮಾಡಿದರು. ಬಹುಶಃ ನಾವಿವತ್ತು ಹೇಳ್ತಾ ಇದ್ದೇವೆ ಸಂತೋಷದಿಂದ, ನಾನು ಸಹ ಅದರಲ್ಲಿ ಒಬ್ಬ ಮೆಂಬರ್, ಅದಕ್ಕಾಗಿ ಹೇಳ್ತಾ ಇದ್ದೇನೆ 15 ವರ್ಷದಲ್ಲಿ ನಮ್ಮಲ್ಲಿ ಉಳ್ಳಾಲದಲ್ಲಿ ತಮಿಳು ಆಗಲಿಲ್ಲ ಅಂತ, ಅಥವಾ ಅಂತ ಯಾವುದೇ ಒಂದು ಭಾವನೆಗಳಿಗೆ ಬರಲಿಲ್ಲ. ಅದಕ್ಕೆ ಮೂಲ ಕಾರಣ ನಮ್ಮ ಇದೇ ಚಾನೆಲ್ ಬಸವಪುರ ಅಂತ ಹೇಳಿ ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಎಲ್ಲ
ಫೌಂಡೇಶನ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಆದ ಕಾರಣ ಇವತ್ತಿನಿಂದ ಅವರು ಬಹಳಷ್ಟು ಸಕ್ರಿಯರಾಗಿರ್ತಾರೆ ಉರ್ಸ್ ಕಾರ್ಯಕ್ರಮದಲ್ಲಿ. ಅದಕ್ಕಾಗಿ ಅವರು ಹೋಗಿದ್ದಾರೆ. ನಾನು ಹೇಳಿದ ಬರುವಿಲ್ಲ, ಅಕ್ರಮ ಹುಸೇನ್ ಬರ್ತಾರೆ, ಅಲ್ಲಿಂದ ವೈಸ್ ಪ್ರಿನ್ಸಿಪಾಲ್ ಅವರು ಬರ್ತಾರೆ, ಇವರೆಲ್ಲರೂ ಬರ್ಬೇಕಾದ್ರೆ HOD ಅವರು ಬರ್ತಾರೆ. ನೀವು ಬರಬೇಕು ಅಂತ ಕೇಳಿಕೊಳ್ಳೋದಕ್ಕೆ ಅವರು ಬಂದಿದ್ದಾರೆ. ಅವರಿಗೂ ಸ್ವಾಗತ ಬಯಸ್ತೇನೆ. ಅಲ್ಲಿಯ ಪ್ರಧಾನ ಕಾರ್ಯದರ್ಶಿಗಳಾದ ಅಲಿ ಮೊಹಮ್ಮದ್ ಮೊಹಮ್ಮದ್ ಅವರಿಗೂ ಸ್ವಾಗತ ಬಯಸ್ತೇನೆ. ಮತ್ತೆ ಏನಂದ್ರೆ ನಿಮಗೆ ಸ್ಟೂಡೆಂಟ್ ಅವರಿಗೆ ಸಹ ಇವತ್ತಿನ ಕಾರ್ಯಕ್ರಮ ನಿಮಗೂ ಸಹ ಒಂದು ರೆಕಾರ್ಡ್ ಕಾರ್ಯಕ್ರಮ. ಯಾಕಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರವೇ ಒಂದು ಆದೇಶ ಹೊರಡಿಸಿದೆ. ಅಂದರೆ ಇವತ್ತು ಇಡೀ ಕರ್ನಾಟಕದಲ್ಲಿ 11 ಗಂಟೆಗೆ ಸರಿಯಾಗಿ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಆಫೀಸ್ಗಳಲ್ಲಿ 3 ಪದ್ಯವನ್ನು ಹಾಡಬೇಕು, ಹಾಡಿ ರೆಕಾರ್ಡ್ ಮಾಡಬೇಕು, ಅದನ್ನು ಸೆಂಡ್ ಮಾಡಬೇಕು. ಇವತ್ತು ನಾವು 1 ಪದ್ಯವನ್ನು ಹಾಡಿದ್ದೇವೆ, ಈಗ 2 ಪದ್ಯಗಳನ್ನು ಹಾಡಲಿಕ್ಕಿದೆ. ಅದನ್ನು ಸಹ ನೀವು ರೆಕಾರ್ಡ್ ಮಾಡಿಕೊಂಡು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಕಳಿಸುವಂತ ವ್ಯವಸ್ಥೆ ಮಾಡಬಹುದು. ಹಾಗೆ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಕೋಶಾಧಿಕಾರಿಗಳು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವರು ಸಹ ನಮ್ಮ NFI ಆಸ್ಪತ್ರೆಯ ಒಬ್ಬ ಪ್ರಾಯೋಜಕರು. ಯಾಕಂದ್ರೆ ನಮಗೆ ಅವರಿಗೆ ಕಣ್ಣಿನ ಆಪರೇಷನ್ ಆಗಬೇಕು, ಊರೆಲ್ಲ ಸುತ್ತಿದ್ರು. ಮತ್ತೆ ನಾವು ಹೇಳಿದ್ವಿ ನೀವು ಎಲ್ಲಿಗೆ ಹೋಗಿ ಕಡೆ NFIಗೆ ಹೋಗಿ ಬೆಳಗಿನಿಂದ ಸಂಜೆ ಆಗುವ ಬಂದಿದೆ. ಈಗ ಅಲ್ಲಾಹನ ಅನುಗ್ರಹದಿಂದ ಉತ್ತಮವಾದಂತ ಶ್ರಾವ್ಯ ಶಕ್ತಿಯನ್ನ ದೃಷ್ಟಿಯ ಶಕ್ತಿಯನ್ನ ಏನ್ ಮಾಡಿದ್ದಾರೆ ಅಂತ ಪಡ್ಕೊಂಡಿದ್ದಾರೆ. ಅವರು ಸಹ ಅಲ್ಲಿ ಒಬ್ಬ ಬೆನಿಫಿಷರಿ ಅಂತ ನಾನು ಹೇಳ್ತಾ ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸಿ ಎಲ್ಲರನ್ನು ಸ್ವಾಗತಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಉದ್ದೇಶ ಮತ್ತು ಕಾರ್ಯವೈಖರಿಯ ಬಗ್ಗೆ ಡಾಕ್ಟರ್ ಶರಣ್ ಸಾಬೂರ್ HOD ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕ್ ಅಂಡ್ ಪ್ರಿವೆಂಟಿವ್ ಮೆಡಿಸಿನ್ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದರು. NFI ದಂತ ಮಹಾವಿದ್ಯಾಲಯ ಕಳೆದ ಹಲವು ವರ್ಷಗಳಿಂದ ಸ್ಕೂಲ್ ಡೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದೆ. ಇದರಿಂದ ಹಲವಾರು ಮಕ್ಕಳು ಅದರ ಫಲಾನುಭವಿಗಳಾಗಿದ್ದಾರೆ. ಹಾಗೆ ಈ ಶಾಲಾ ದಂತ ಆರೋಗ್ಯ ಕಾರ್ಯಕ್ರಮವನ್ನು ನಾವು ನಡೆಸುವಾಗ ಒಂದು ಬಹಳ ಮುಖ್ಯವಾದ ಒಂದು ವಿಚಾರ ನಮ್ಮ ಗಮನಕ್ಕೆ ಬಂದದ್ದು ಏನಂತ ಹೇಳಿದ್ರೆ, ನಾವು ಶಾಲೆಯಿಂದ ಮಕ್ಕಳನ್ನು ನಮ್ಮ ಸಂಸ್ಥೆಗೆ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಅನ್ನು ಕೊಡುವಾಗ ಕೆಲವೊಂದು ತರಗತಿಗಳು ಮಿಸ್ ಆಗ್ತವೆ. ಇದು ಕೆಲವು ಶಿಕ್ಷಕರು ನಮಗೆ ಎಕ್ಸ್ಪ್ರೆಸ್ ಮಾಡಿದರು. ಈ ನಿಟ್ಟಿನಲ್ಲಿ ನಮ್ಮ ಸೈಯದ್ ಮದನಿ ಸ್ಕೂಲ್ ಅವರು ಹಲವು ವರ್ಷಗಳಿಂದ ನಮ್ಮೊಂದಿಗೆ ಸಹಕಾರ ಕೊಟ್ಟು ಹಲವು ಶಾಲಾ ದಂತ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದಾರೆ. ಹಾಗೂ ನಮ್ಮ ಅಂಗನವಾಡಿ ಮಾಸ್ಟರ ಒಂದು ಬಹುದಿನದ ಅಪೇಕ್ಷೆ ಹಾಗೂ ಅವರ ಒಂದು ಇಚ್ಛೆ ಇತ್ತು ಇಲ್ಲಿ ಒಂದು ಶಾಲಾ ದಂತ ಕ್ಲಿನಿಕ್ ಒಂದು ತೆರೆಯಲಿಕ್ಕೆ. ಅವರ ಸಂಕಲ್ಪ, ಅವರ ಇಚ್ಛೆ ಹಾಗೂ ನಮ್ಮ ಪೇಷಂಟ್ ಕೋಆರ್ಡಿನೇಟರ್ ಭರತ್ರವರ ಶ್ರಮದಿಂದ ಇವತ್ತು ಆ ದಿನವನ್ನು ನಾವು ಕಂಡಿದ್ದೇವೆ. ಈ ಕ್ಲಿನಿಕ್ ಅನ್ನು ಸ್ಥಾಪಿಸಬೇಕೆಂದು ಮೊದಲು ಅಡಿಪಾಯ ಹಾಕಿದವರು ಅಥವಾ ಫೌಂಡೇಶನ್ ಅನ್ನು ಪೇ ಮಾಡಿದವರು ನಮ್ಮ ಹಿರಿಯರಾದ ಡಾಕ್ಟರ್ ಶ್ರೀನಿವಾಸ ಭಟ್ ಅವರು. ನಂತರ ನಮ್ಮ ಕೋವಿಡ್ ಕಾರಣಗಳಿಂದ ಸ್ವಲ್ಪ ವಿಳಂಬ ಆದರೂ ಈ ದಿನ ಅದು ಬೆಳಕಿಗೆ ಬಂದಿದೆ. ಇವತ್ತು ಉದ್ಘಾಟನೆಗೊಂಡಿದೆ. ಅದು ನಮಗೆಲ್ಲ ಬಹಳ ಸಂತೋಷದ ವಿಷಯ. ಇದಕ್ಕಾಗಿ ನಾನು ಇದರ ಸಪೋರ್ಟ್ ಹಾಗೂ ಅದಕ್ಕೆ ಪರಿಶ್ರಮ ಪಟ್ಟಂತ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ಎಲ್ಲರಿಗೂ ಅಭಿನಂದನೆಗಳನ್ನು ಹಾಗೂ ಶುಭಾಶಯಗಳನ್ನು ತಿಳಿಸಲು ಬಯಸುತ್ತೇನೆ. ಮೊದಲನೇದಾಗಿ NFI ದಂತ ಮಹಾವಿದ್ಯಾಲಯದ ಆಡಳಿತ ವರ್ಗದವರಿಗೆ ಹಾಗೂ ಸೈಯದ್ ಮದನಿ ಶಾಲೆಯ ಆಡಳಿತ ವರ್ಗದವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಬಯಸುತ್ತೇನೆ. ಹಾಗೂ ಎಲ್ಲ ಕಾರ್ಯವೈಖರಿಗಳಿಗೆ, ನಮ್ಮ ಶಾಲಾ ದಂತ ಆರೋಗ್ಯ ಕಾರ್ಯಕ್ರಮಗಳಿಗೆ ನಮ್ಮನ್ನು ಬೆಲುಕಟ್ಟಿ ಮುಂದೆ ನಿಲ್ಲಿಸಿ ಸಹಕಾರ ಕೊಟ್ಟಂತ ಪ್ರಾಂಶುಪಾಲರಾದ ಡಾಕ್ಟರ್ ಅಖ್ತರ್ ಹುಸೇನ್ ಅವರು ನಮ್ಮ ಕೃತಜ್ಞತೆಗಳು ಹಾಗೂ ಅಭಿನಂದನೆ ಸಲ್ಲಿಸಲು ಬಯಸುತ್ತೇನೆ. ಈ ಶಾಲಾ ದಂತ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರಮುಖ ಉದ್ದೇಶ ನಮಗೆ ಏನಂತ ಹೇಳಿದರೆ, ಡೆಂಟಲ್ ಕೇರ್ ಅಥವಾ ದಂತ ಆರೋಗ್ಯದ ಬಗ್ಗೆ ಮಾಹಿತಿ ಹಾಗೂ ಚಿಕಿತ್ಸಾ ಸೌಲಭ್ಯವನ್ನು ಶಾಲೆಯ ಬಾಗಿಲಿಗೆ ತಲುಪಿಸುವುದು ನಮ್ಮ ಮೂಲ ಉದ್ದೇಶ. ಹಾಗೂ ನಮ್ಮ ಒಂದು ಕಮಿಟ್ಮೆಂಟ್ ಅಥವಾ ನಮ್ಮ ಒಂದು ಭರವಸೆ ಏನು ಕೊಡ್ತಾರೆ ಅಂತ ಹೇಳಿದರೆ, ಈ ಶಾಲೆಯಿಂದ ಹೋಗುವ ಪಾಸಾಗಿ ಹೋಗುವ ಮಕ್ಕಳಿಗೆಲ್ಲ ದಂತ ಪ್ರಾಬ್ಲಮ್ ಬರದಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು. ಹಾಗೂ ನಮಗೆ ಆಶ್ಚರ್ಯ ಆಗುವುದು, 90% ಮೆಡಿಕಲ್ ಕಾಂಪ್ಲೆಕ್ಸ್ ಅನ್ನು ಸುಲಭವಾಗಿ ಪ್ರಿವೆಂಟ್ ಮಾಡಲು ಸಾಧ್ಯ ಆಗ್ತದೆ. ಅದು ಆ ಪ್ರಿವೆನ್ಷನ್
ಫಾರ್ಮೇಷನ್ ಪ್ರಾಸೆಸ್ ಸಣ್ಣ ಮಕ್ಕಳಿಂದ ಶುರುವಾದರೆ ಅವರು ಬೆಳೆದು ಮುಂದೆ ಹೋಗುವಾಗ ಯಾವ ಥರದ ಡೆಂಟಲ್ ಪ್ರಾಬ್ಲಮ್ಸ್ ಬರದಾಗೆ ನೋಡ್ಕೊಳ್ಳಲು ಸಾಧ್ಯವಾಗುತ್ತೆ. ಇದು ನಮ್ಮ ಕಮಿಟ್ಮೆಂಟ್, ಇದು ನಮ್ಮ ಭರವಸೆ. ಈ ಶಾಲಾ ಆಡಳಿತವರಿಗೂ ಹಾಗೂ ಮಕ್ಕಳಿಗೂ ನಾವು ಕೊಡಲು ಬಯಸುತ್ತೇವೆ. ಸರಳವಾಗಿ ಹೇಳಬೇಕಾದ್ರೆ ಇನ್ನು ಮುಂದೆ ಎಲ್ಲ ಮಕ್ಕಳ ಎಲ್ಲ ಆರೋಗ್ಯದ ಹೊಣೆ ಹಾಗೂ ರೆಸ್ಪಾನ್ಸಿಬಿಲಿಟಿ ನಮ್ಮದಾಗಿರುತ್ತದೆ. ಅವಕಾಶ ಕೊಟ್ಟದಕ್ಕೆ ಹಾಗೂ ನಮ್ಮೊಂದಿಗೆ ಒಂದು ರಿಲೇಶನ್ಶಿಪ್ ಕೊಡೋದಕ್ಕೆ ಹಾಗೂ ಎಲ್ಲರಿಗೂ ನನ್ನ ಕೃತಜ್ಞತೆ ಹಾಗೂ ಧನ್ಯವಾದಗಳು ಹಾಗೂ ಶುಭಾಶಯಗಳನ್ನು ಬಯಸುತ್ತಾ ಬಹಳ ಸಂತೋಷವಾಗುತ್ತದೆ. ಚಿಕ್ಕ ಮಕ್ಕಳ ಮಧ್ಯೆ ಮಾತಾಡಲಿಕ್ಕೆ ನನಗೆ ನೆನಪಾಗ್ತದೆ. ಒಂದು ಟೈಮಲ್ಲಿ ನಾನು ಹೀಗೆ ಒಂದು ಚಿಕ್ಕ ಶಾಲೆಯಲ್ಲಿ ಹೀಗೆ ನನ್ನಲ್ಲಿ ಕೂತಿದ್ದೆ, ಅದರ ಬಟ್ ಡೆಫಿನೆಟ್ ನೆನಪಿದೆ. ಹೀಗೆ ನಾವು ಸೇರಿದ್ದೆವು, ನನ್ನಲ್ಲಿ ತಯಾರಿಸಿದ್ದು ಇದೇ ಇದ್ದರೆ ಶಾಲೆಯಲ್ಲಿ ನಾನು ತಂದದ್ದು. ಇವತ್ತಿನ ದಿನ ನಮ್ಮಲ್ಲಿ ಬಹಳ ಸಂತೋಷದ ದಿನ. ಯಾಕೆಂದ್ರೆ ಇವತ್ತಿನ ನಾವು ನಿಮಗೆ ಒಂದು ಒಳ್ಳೆಯ ಚಿಕಿತ್ಸಾಲಯ, ದಂತ ಚಿಕಿತ್ಸಾಲಯ ಉದ್ಘಾಟಿಸುತ್ತಿದ್ದೇವೆ. ನಮ್ಮ ಶಾಲಾ ಹೇಳಿದಾಗೆ ನಿಮ್ಮ ಅಲ್ಲಿನ ಹೆಲ್ತ್ ವಿಷಯ ನಮ್ಮ ರೆಸ್ಪಾನ್ಸಿಬಿಲಿಟಿ. ಎಲ್ಲರ ಹೆಲ್ತ್ ಮೇನ್ ಇಂಪಾರ್ಟೆಂಟ್ ಅಂದರೆ ಬಾಯಿ ಹೆಲ್ತ್ ಕ್ಲೀನ್ ಇದ್ರೆ ಈ ಬಾಡಿ ಹೆಲ್ತ್ ಯಾವಾಗ ಚೆನ್ನಾಗಿ ಬರ್ತದೆ. ಮಕ್ಕಳಿಗೆ ಬೆಳೆಯುವ ಟೈಮಲ್ಲಿ ಅವರ ಡೆಂಟಲ್ ಕಂಡೀಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಒಂದು ಡೀಕೆ ಕೂಡ ಆಗದಾಗೆ ನಾವು ನೋಡ್ಕೊಳ್ಬೇಕು. ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಮಕ್ಕಳಿಗೆ ಗೊತ್ತಿರಲಿಲ್ಲ, ಕೆಲವೊಮ್ಮೆ ಅವರ ತಂದೆ ತಾಯಿಗೆ ಗೊತ್ತಿರಲಿಲ್ಲ. ನಾವು ಇಲ್ಲಿ ಬಂದು ವಾರಕ್ಕೆ 2 ದಿವಸ ಎಲ್ಲ ಮಕ್ಕಳನ್ನು ಚೆಕ್ ಮಾಡಿ ಅವರಿಗೆ ಬೇಕಿದ್ದ ಟ್ರೀಟ್ಮೆಂಟ್ ಒಳ್ಳೆ ಸ್ಟ್ಯಾಂಡರ್ಡ್ ಒಳ್ಳೆ ಹೈಯೆಸ್ಟ್ ಕ್ವಾಲಿಟಿ ಟ್ರೀಟ್ಮೆಂಟ್ ಕೊಡಬೇಕಾಗಿ ನನಗೆ ನನ್ನ ಭರವಸೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇನೆ ನಿಮಗೆ. ನನಗೆ ಬಹಳ ಖುಷಿಯಾದ ನಮ್ಮ ಪ್ರಿನ್ಸಿಪಲ್ ಇಷ್ಟು ಇಂಟ್ರೆಸ್ಟಲ್ಲಿ ಇಷ್ಟು ಮಾತಾಡ್ತಿದ್ದಾರೆ. ನಮ್ಮ ಮೈನಾರಿಟಿಗಳು ಮತ್ತೆ ಬಾಕಿದವರು ಅವ್ರ ಸಹಕಾರ ನೋಡಿದ್ರೆ ಬಹಳ ಖುಷಿ ಆಯಿತು. ನಾವು ಯಾವಾಗಲೂ ಇದ್ದೇವೆ. ಇನ್ನೂ ನಮ್ಮಿಂದ ಆಗೋದಾದ್ರೆ ನಾನು ಸುಮ್ಮನೆ ಹೇಳೋದಿಲ್ಲ, ನನ್ನಿಂದ ಎಷ್ಟು ಆಗುತ್ತೆ ಅಂತ ನಾನು ಯಾವಾಗಲೂ ಮಾಡಿ ತಯಾರಿದ್ದೇನೆ. ಮತ್ತೆ ನಮ್ಮ ಮಕ್ಕಳ HOD ಡಿಪಾರ್ಟ್ಮೆಂಟ್ HOD ಆದವರು ನಮ್ಮ ಶರತ್ ಅವರು ಕೂಡ ಬಹಳ ಇಂಟ್ರೆಸ್ಟ್ ಆಗ್ತಿದ್ದಾರೆ. ನಮ್ಮ ಭರತ್ ಅವರು, ನಮ್ಮ ಶ್ಯಾಮ್ ಭಟ್ ಅವರು, ಅವರ ಅಂಡರಲ್ಲಿ ಇದೆಲ್ಲ ನಮ್ಮ ಡೆಂಟಲ್ ಮಕ್ಕಳ ಡಿಪಾರ್ಟ್ಮೆಂಟ್ ಡೆವಲಪ್ ಆಗೋದು. ಸೊ ಇದನ್ನು ನನಗಿಟ್ಟು ಇವತ್ತು ಎಲ್ಲರಿಗೂ ಸಹ ನನ್ನ ಒಂದು ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದ್ದೇನೆ. ಸೊ ಹೀಗಾಗಿ ನಾವು ಎಷ್ಟು ಮಾಡ್ತಾರೆ ನಿಮ್ಮ ಡೆಂಟಲ್ ಪ್ರಾಬ್ಲಮ್ಸ್ ಏನಿದ್ರು ಕೂಡ ನಮ್ಮ ರೆಸ್ಪಾನ್ಸಿಬಿಲಿಟಿಯಿಂದ. ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಶಾಲಾ ಮಂಡಳಿಯ ಸಹಕಾರವು ಇದೇ ರೀತಿ ಮುಂಬರುವ ದಿನಗಳಲ್ಲಿ ಕೂಡ ಲಭಿಸಲಿ ಎಂದು ಆಶಿಸ್ತಾ ನಾನು ದೇವರ ಪ್ರಾರ್ಥನೆ ಮಾಡುತ್ತಾ ಇದೆಲ್ಲ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಇಲ್ಲಿಯ ಆಡಳಿತ ಮಂಡಲದ ಸಿಬ್ಬಂದಿಗಳು ಹಾಗೂ ಈ ಶಾಲೆಯ ಶಿಕ್ಷಕರು ಹಾಗೂ ಎಳಂಬೇಳ ಶಾಲೆಯ ಶಿಕ್ಷಕರಿಂದಲೂ ಇತರ ಶಿಕ್ಷಕರಿತರ ಮುಂದೆ ನನ್ನ ಹಾಗೂ ವೈಯಕ್ತಿಕ ಹಾಗೂ ಎಳಂಬೇಳ ವಿಶ್ವವಿದ್ಯಾಲಯದ ಶುಭಾಶಯಗಳು. ಇವತ್ತು ಬೆಳಿಗ್ಗೆ ಇಲ್ಲಿಯ ಅಧ್ಯಕ್ಷರಾದ
ರಶೀದ್ ಅವರು ಬಂದು ಉದ್ಘಾಟನೆ ಕಾರ್ಯಕ್ರಮ ನಡೆಸಿದರು. ಈ ದಿನ ಬಹಳ ಸಂತೋಷದ ಕಾರ್ಯಕ್ರಮ. ಇದು NMPI ಡೆಂಟಲ್ ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ಇಂದ 4ನೇ ಪೀಡಿಯಾಟ್ರಿಕ್ ಡೆಂಟಲ್ ಸೆಂಟರ್ ಉದ್ಘಾಟನೆ ಆಯಿತು. ಬಹಳ ಸಂತೋಷವಾಗ್ತದೆ. ಈ ಕಾರ್ಯಕ್ರಮ ಶುರುವಾದದ್ದು 2019ರಲ್ಲಿ. ಈ ಟಾಪಿಕ್ ಅನ್ನು ಎತ್ತಿಕೊಂಡು ಡಾಕ್ಟರ್ ನಾವು ಮತ್ತು ಸಂದೀಪ್ ಹೆಗಡೆ ಹಾಗೂ ಶರಣ್ ಅವರು ಹೋಗಿ ಮಿಸ್ಟರ್ NMPI ಹತ್ರ ಕೇಳುವಾಗ ಅವರು ಒಪ್ಪಿಗೆ ಕೊಟ್ಟರು. ಬಟ್ ಅದು ಮುಂದುವರಿಯಿಲ್ಲ. ಕಾರಣ ಅಂತ ಎಲ್ಲರಿಗೂ ಗೊತ್ತಿದೆ, ಕೋವಿಡ್ ನಮ್ಮನ್ನೆಲ್ಲ ದೂರ ಮಾಡಿರುವ ಸಮಯಕ್ಕೆ. ಬಟ್ ಈಗ ಆ ಕಾರ್ಯಕ್ರಮ ಮುಂದುಗೂಡಿದೆ. ನಿಮ್ಮ ಹಾಗೂ ನಮ್ಮ NMPI ವಿಶ್ವವಿದ್ಯಾಲಯದ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಡೆಯಬೇಕು ಹೇಳಲಿಕ್ಕೆ ಬಹಳ ಖುಷಿಯಾಗುತ್ತದೆ. ಇದಕ್ಕೆಲ್ಲ ಮುಂದಲು ನಮ್ಮ ಒಡನಾಟ ಈ ಸಂಸ್ಥೆಯೊಟ್ಟಿಗೆ ಸಾಧಾರಣ 13 ವರ್ಷ. ನನಗೆ ಈ ಮಂಜುನಾಡಿಯವರ ಪರಿಚಯ ಆಗೋದು 1 ಅಥವಾ 2 ಸತಿ. ಅವರು ನನ್ನ ಚೇಂಬರ್ಗೆ ಬಂದಿರ್ಬೋದು ಅಥವಾ ನಾನು ಫೋನ್ ಮಾಡಿರ್ಬೋದು. ಬಟ್ ನಾನು ಫೋನ್ ಮಾಡಿದಾಗ ಅಥವಾ ಭರತ್ ಫೋನ್ ಮಾಡಿದಾಗ ನಾನು ಅವರ ಬಾಯಿಂದ ಆಗುತ್ತಿಲ್ಲ ಅಂತ ಶಬ್ದವನ್ನು ಯಾವಾಗಲೂ ಕೇಳಲಿಲ್ಲ. ನಾನು ಕಳಿಸಿಕೊಡ್ತೇನೆ, ನಾನು ಮಾಡ್ತೇನೆ, ನೀವು ಮುಂದುವರಿಸಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಇನ್ನೂ ಹಾಗೆ ಸಹಕಾರವನ್ನು ಕೊಡಲಿ ಅಂತ ಹೇಳ್ತಾ ಅವರ ಬಗ್ಗೆ ಮಾತು ಹೇಳ್ತೇನೆ. 2021ರಲ್ಲಿ ಅವರಿಗೆ NMPI ವಿಶ್ವವಿದ್ಯಾಲಯದಿಂದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಸಿಕ್ಕಿದೆ. ಅದು ಎಲ್ಲರಿಗೂ ತಿಳಿದಿಲ್ಲ. ಇಲ್ಲಿ ಅವರಿಗೆ 2021ರಲ್ಲಿ NMPIದಿಂದ ಅಶೋಕ್ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಸನ್ಮಾನ ಮಾಡಲಾಗಿದೆ. ಮತ್ತು ಇದಲ್ಲದೆ ನಮ್ಮ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಸ್ಟಾಫ್ಗಳು, ನಾನು ಹೆಸರಿಟ್ಟರೆ 10 ಜನ ಹೆಸರಿಡಬೇಕಾಗ್ತದೆ. ಹಿರಿಯ ಉಪನ್ಯಾಸಕರಾದ ಸಂದೀಪ್ ಹೆಗಡೆ, ಈಗಿನ HOD ಆದ ಶರಣ್ ಸಾರ್ಗೋಡ್, ಅಜಯ್ ರಾವ್, ರೇಷ್ಮಾ ಸ್ವರ್ಣ, ರಕ್ಷಾ, ನಂದಿತಾ, ಅಫ್ರೀನ್ ಹಾಗೂ ಅದು ನಾನು ಲಾಸ್ಟ್ ಹೇಳ್ತೇನೆ. ಬೇರೆ ಅವರೊಟ್ಟಿಗೆ ಹೇಳುವುದಾದ್ರೆ ನಮ್ಮ ಭರತ್ ಮತ್ತು ಹಾಗೂ ನಮ್ಮ ಸಿಬ್ಬಂದಿ ವರ್ಗದ ಸುಶಿತೆಯರು ಯಾವಾಗಲೂ ಇದರೊಟ್ಟಿಗೆ ಕಾರ್ಯಕ್ರಮದೊಟ್ಟಿಗೆ ಹೊಂದಿಕೊಂಡು ನಮ್ಮ ಕೋಆರ್ಡಿನೇಟರ್ ಆದ ಪೆಂಟರ್ ಸೆಂಟರ್ ಅಧ್ಯಕ್ಷ ಶೈಲೇಶ್ ಒಟ್ಟಿಗೆ ಯಾವಾಗಲೂ ಬಂದು ಎಲ್ಲಾ ಕಡೆಯ ಸೆಂಟರ್ಗಳನ್ನು ನೋಡಿಕೊಳ್ತಾ ಇದ್ರು. ಅವರೆಲ್ಲರೂ ನನ್ನ ವೈಯಕ್ತಿಕ ಹಾಗೂ ಡಿಪಾರ್ಟ್ಮೆಂಟ್ನ ಬಗ್ಗೆ ಶುಭಾಶಯಗಳನ್ನು ಹಾಗೂ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಂದೆ ಈ ಕಾರ್ಯಕ್ರಮ ಹೀಗೆ ನಡೆಯಲಿ ಎಂದು ದೇವರಿಗೆ ಆಶಿಸುತ್ತಾ ನಿಮ್ಮ ಎಲ್ಲರ ಆರೋಗ್ಯವನ್ನು ಕಾಪಾಡಲಿ. ಹಾಗೂ 2 ಸಣ್ಣ ನನ್ನ ಅನಿಸಿಕೆಗಳನ್ನು ಹೇಳ್ತಾ ಇದ್ದೇನೆ. ಒಂದು ವಾಟರ್ ಬೆಲ್ ಅಂತ ಇದೆ, ಅದು ಗಂಟೆ ನೀರು ಕುಡಿಯೋದು. ಇದರಿಂದ ನಿಮ್ಮ ದೇಹದ ಡಿಹೈಡ್ರೇಷನ್ ತಡೆಯಬಹುದು. ಆ ಕಾರ್ಯಕ್ರಮವನ್ನು ನಮ್ಮ ಮುಖ್ಯಸ್ಥರಾದ ಶರಣ್ ಸಾರ್ಗೋಡ್ ಮುಂದುವರಿಸಲಿ. ಹಾಗೂ ಇನ್ನೊಂದು ಕಾರ್ಯಕ್ರಮ ರಾಷ್ಟ್ರೀಯ ಹಾಗೂ ರಾಜ್ಯದ್ದು, ಅದು ಪೌಷ್ಟಿಕತೆ ಕೊರತೆ. ಇದೆರಡನ್ನು ಸಹವಾಸದ 2 ಸಂಸ್ಥೆಗಳು ಕೊಡ್ತಾ ಇದ್ದಾರೆ, ರಾಜ್ಯ ಹಾಗೂ ನ್ಯಾಷನಲ್ ಲೆವೆಲ್. ಅದನ್ನು ಉಪಯೋಗಿಸಿಕೊಂಡು ಕಾರ್ಯಕ್ರಮ ಮುಂದುವರಿಸಲಿ ಅಂತ ಹೇಳುತ್ತಾ ನನ್ನ ಈ 2 ಮಾತು ನಡೆಸುತ್ತೇನೆ. ಬದುಕಿದು
ಅಬ್ದುಲ್ ರಶೀದ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೆಯೇ ಈ ದಿನದ ಕಾರ್ಯಕ್ರಮಕ್ಕೆ ತಮ್ಮ ಸಂಪೂರ್ಣ ಸಹಕಾರದೊಂದಿಗೆ ಶುಭಾಶಯಗಳನ್ನು ಕೋರಿರುವಂತಹ ಎನಪೋಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಹಾಜಿ ಅಬ್ದುಲ್ಲಾ ಮೀಸರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡುವ ಜೊತೆಗೆ ಯಶಸ್ಸನ್ನು ಕೋರಿರುವಂತಹ ಎನಪೋಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ